ಈ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೆ ಹೇಳೋದೇ, 4 ವೀಲರ್ ಅವರು 2 ವೀಲರ್ ಅವ್ರನ್ನ ಸ್ವಲ್ಪ ನೋಡ್ಕೊಳ್ಳಿ ಓಡಿಸುವಾಗ ಅಲ್ಲ. ಸೊ ಇಲ್ಲಿ ಲೀಚಸ್ ಇದೆಯಾ ಏನು ಗೊತ್ತಿಲ್ಲ. ಸ್ವಾಮಿ ಕೊರಗಜ್ಜ ಫುಲ್ ಟ್ಯಾಂಕ್ ಬನ್ನಿ, ನಾರ್ಮಲ್. ಆಲ್ರೆಡಿ ಇದೆ 4-5 ಲೀಟ್ರು. ನೋಡೋಣ ಎಷ್ಟು ಬರುತ್ತೆ ಅಷ್ಟು ಅಲ್ಲಿಗೆ ಸ್ಟಾಪ್ ಮಾಡಿ, ಎಷ್ಟು ಬಂದರೆ ಅಲ್ಲಿಗೆ ಸ್ಟಾಪ್ ಮಾಡಿ. ಎಷ್ಟು ಲೀಟ್ರ್ ಆಯಿತು? 5 ಲೀಟ್ರಾ? ಸಾಕು, ಫುಲ್ ಆಯ್ತಲ್ವ? ಸಾಕು ಸಾಕು. ಹಾಂ, ಕಾರ್ಡ್ 614 ರೂಪಾಯಿ. ಸ್ವಲ್ಪ ಅದರಲ್ಲಿ ಪೆಟ್ರೋಲ್ ಇತ್ತು. ಸೊ ಹಾಗಾಗಿ ಲಾಸ್ಟ್ ಟೈಮ್ ರೈಡ್ ಹೋಗಿದ್ದರಿಂದ ಪೆಟ್ರೋಲ್ ಸ್ವಲ್ಪ ಹಾಗೆ ಇತ್ತು. ಸ್ವಲ್ಪ ಪೆಟ್ರೋಲ್ ಹಾಕಿದ್ದೀನಿ ಅಷ್ಟೇ. 5 ಲೀಟರ್ಸ್ 553, 614. ಇದು ಶೆಲ್ ಪೆಟ್ರೋಲ್ ಬಂಕು. ಇಲ್ಲಿ 111 ರೂಪಾಯಿ ನಾರ್ಮಲ್ ಪೆಟ್ರೋಲು, 120 ರೂಪಾಯಿ ಪವರ್ ಪೆಟ್ರೋಲ್. ಸ್ವಾಮಿ ಮಾಲಿಂಗೇಶ್ವರ ಕೊರಗಜ್ಜ. ಸೊ ಹೆಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ರಾವೆಲ್ ಬಾಕ್ಸ್. ಇವತ್ತು ಸೆಪ್ಟೆಂಬರ್ 1st. ಸೊ ನಾನು ಮನೆಗೆ ಹೋಗ್ತಾಯಿದ್ದೀನಿ. ಸ್ಯಾಟರ್ಡೆ ಸಂಡೇ ರಜಾ ಇದೆ, ಪ್ಲಸ್ ಮಂಡೇ ಒಂದು ರಜಾ ಹಾಕಿದ್ದೀನಿ. ಸೊ ಹಾಗಾಗಿ ಟ್ಯೂಸ್ಡೇ ವೆಡ್ನೆಸ್ಡೇ ಕೂಡ ರಜಾ ಇದೆ. ಸೊ 5 ದಿವಸ ದಸರಾ ರಜೆ ಇದೆ. ಸೊ ಅದರಲ್ಲಿ ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಊರಲ್ಲಿ ಒಂದಷ್ಟು ಫಂಕ್ಷನ್ಸು, ಒಂದಷ್ಟು ಪ್ರೋಗ್ರಾಮ್ಸ್ ಇದೆ. ಸೊ ಇವಾಗ ನಾನು ಹೋಗ್ತಿರೋದು ಹಾಸನ್ ರೂಟ್, ಹಾಸನ್ ಸಕಲೇಶ್ಪುರ ಡೈರೆಕ್ಟ್ ಪುತ್ತೂರಿಗೆ. ಸ್ವಲ್ಪ ನಿನ್ನೆ ನೈಟೇ ಹೋಗೋಣ ಅಂದ್ಕೊಂಡೆ, ಟಯರ್ಡ್ ಆಗಿತ್ತು. ಸೊ ಹಾಗಾಗಿ ಸ್ವಲ್ಪ ಬೆಳಿಗ್ಗೆ ಬೇಗ ಬಿಡೋಣ ಅಂದ್ಕೊಂಡ್ರೆ ಎಚ್ಚರಣೆ ಆಗಲಿಲ್ಲ. ಸೊ ಲೈಟಾಗಿ ಪಿರಿ ಮಳೆ ಬರ್ತಾನೂ ಇದೆ. ಸೊ ಈ ಮಳೆ ಸ್ವಲ್ಪ ಕಿರಿಕಿರಿ ಆಗ್ಬೋದು, ಯಾಕೆಂದರೆ ರೈನ್ ಜಾಕೆಟ್ಸ್, ಸೊ ರೈನ್ ಗೇರ್ಸ್ ಹಾಕ್ಕೊಂಡಿಲ್ಲ, ಬ್ಯಾಗಲ್ಲಿದೆ. ಪ್ಲಸ್ಸು ನಾನು ನಾರ್ಮಲ್ ಬ್ಯಾಕ್ ಪ್ಯಾಕು ಒದ್ದೆ ಆಗ್ತಾಯಿಲ್ಲ. ಬಟ್ ಬ್ಯಾಕ್ ಸೈಡ್ ಒಂದು ಸ್ವಲ್ಪ ಲಗೇಜ್ ಬ್ಯಾಗ್ ಇದೆ, ಅದು ಸ್ವಲ್ಪ ಒದ್ದೆ ಆಗ್ಬೋದು ಅನ್ನೋ ಚಾನ್ಸಸ್ ಇದೆ. ಸೊ ಜೋರಾಗಿ ಮಳೆ ಬಂದರೆ ಸ್ಟಾಪ್ ಮಾಡೋಣ ಎಲ್ಲಾದರೂ. ಸೊ ಇಲ್ಲ ಅಂದರೆ ಜೋರಾಗಿ ಮಳೆ ಬಂದರೆ ಸ್ಟಾಪ್ ಮಾಡೋಣ, ಇಲ್ಲ ಅಂದರೆ ಲೈಟಾಗಿ ಹೋಗ್ತಾ ಇರೋಣ. ಎಲ್ಲಾದರೂ ಒಂದು ಕಡೆ ನಮಗೇನಾದರೂ ಕವರ್ ಸಿಕ್ಕಿದ್ರೆ ಬ್ಯಾಗ್ ಮೇಲೆ ಕವರ್ ಹಾಕ್ಕೊಂಡು ರೈಡ್ ಮಾಡೋಣ. ಬಟ್ ಅಂತೂ ಯಾವುದೇ ಅರ್ಜೆಂಟ್ ಇಲ್ಲ, ಮಳೆಗೂ ಹೋಗಬೇಕು ಅಂತ. ಜೋರಾಗಿ ಏನಾದ್ರು ಮಳೆ ಬಂದರೆ ಸ್ಟಾಪ್ ಮಾಡ್ತೀನಿ. ಇಲ್ಲಿ ಬಂದಿರೋ ಪಿರಿ ಮಳೆಗೇ ಇಲ್ಲೆಲ್ಲ ನೀರು ತುಂಬ್ಕೊಂಡಿದೆ, ಅದಕ್ಕೋಸ್ಕರ ರೋಡೇ ಚೇಂಜ್ ಮಾಡಬೇಕಾಯ್ತು. ಓನ್ಲಿ ಪಿರಿ ಬಂದಿರೋ ಮಳೆ, ನೀರು ಹೊಳೆ ಥರ ತುಂಬ್ಕೊಂಡಿದೆ. ಲಾಸ್ಟ್ ಟೈಮ್ ಆಗಿತ್ತಲ್ಲ ಬೆಂಗಳೂರಲ್ಲಿ ಫುಲ್ ನೀರು ತುಂಬಿಕೊಂಡು. ಈ ಥರ ಕಂಟಿನ್ಯೂಸ್ ಮಳೆ ಬಂದರೆ ಹಾಗಾಗೋ ಚಾನ್ಸಸ್ ಇದೆ. ಸೊ ನಾನು ನಿಮಗೆ ಮುಂದೆ ಟೋಲ್ ಆದಮೇಲೆ ಟೀ ಬ್ರೇಕ್ ತೊಗೊತೀನಿ, ಅಲ್ಲಿ ಸಿಗ್ತೀನಿ. ಟೈಮ್ ಇವಾಗ 6 ಗಂಟೆ 20 ನಿಮಿಷ. ಸೊ ಬೇಗನೆ ಹೊರಡಬೇಕು ಅಂದ್ಕೊಂಡೆ, ಬಟ್ ಅಮ್ಮನೂ ಹೇಳಿದ್ರು 5 ಗಂಟೆಗೆ ಹೊರಟ್ರೆ ಸಾಕು, ಅದಕ್ಕಿಂತ ಮುಂಚೆ ಹೊರಡಬೇಡ ಅಂತ. ಸೊ ಎಕ್ಸಾಕ್ಟ್ಲಿ ನಾನು ಪ್ಲ್ಯಾನ್ ಮಾಡಿದ್ದೆ ಒಂದು 3 o'clock ಹೊರಡೋಕ್ಕೆ, ಬಟ್ ಅಮ್ಮ ಹೇಳಿದ ಥರನೇ ಆಫ್ಟರ್ 5 o'clock ಹೊರಡೋ ಥರ ಆಯಿತು. ಪ್ಲಸ್ಸು ಮಳೆನೂ ಇತ್ತು. ಸೊ ಬೇಗ ಹೊರಡಿದ್ರು ಸ್ವಲ್ಪ ಮಳೆಗೆ ಓಡಿಸೋದು ಸ್ವಲ್ಪ ಕಷ್ಟನೇ. ನೋಡಿ, ಮಳೆಗೆ ಮರಗಳದ್ದು ಕೊಂಬೆಗಳು ಕೂಡ ಮುರಿದು ಬಿದ್ದಿದೆ, ಅಷ್ಟೊಂದು ಜೋರಾಗಿ ಮಳೆ ಬಂದಿದೆ ಗುರು ನೈಟು. ಸೊ ಒಂದೊಂದು ಕಡೆ ಒಂದೊಂದು ಥರ ಮಳೆ ಬಂದಿರುತ್ತೆ. ಇಲ್ಲಿ ನಮ್ಮ ಮನೆ ಹತ್ರ ಲೈಟಾಗಿ ಪಿರಿ ಮಳೆ ಇದೆ, ಬೇರೆ ಕಡೆ ಸ್ವಲ್ಪ ಜಾಸ್ತಿ ಬಂದಿದೆಯಾ ಅನಿಸುತ್ತೆ. ಈ ಸಿಗ್ನಲ್ ನಿಲ್ಲಿಸ್ಕೊಂಡಿದ್ದೀನಿ. ಹಿಂದೆ ಒಂದು ಇನ್ನೋವಾ ಕಾರ್ ಬಂದಿತ್ತು, ಸಿಗ್ನಲ್ ಇನ್ನೂ ಓಪನ್ ಆಗಿಲ್ಲ, ಗಾಡಿ ಮೂವ್ ಮಾಡ್ತವನೆ. ಲೈಟಾಗಿ ಟಚ್ ಆಯಿತು, ಬಟ್ ನನ್ನ ಗಾಡಿಗೆ ಟಚ್ ಆಯ್ತು ಅಷ್ಟೇ, ಏನು ಡ್ಯಾಮೇಜ್ ಏನಾಗಿಲ್ಲ. ಬಟ್ ಗಾಡಿ ಬಿದ್ದೇ ಬಿಡುತ್ತೆ, ಯಾಕೆಂದರೆ ಆಗೋದಿಲ್ಲ, ನಾನು ಹಿಂದೆಯಿಂದ ತಳ್ತಾ ಇದೆ ಗಾಡಿ.
ಅವನಿಗೇನು ಗ್ರಾಚಾರ ತಪ್ಪಿದೆ ಗುರು. ಥೋ, ಹೋಪ್ಫುಲ್ಲಿ ಚೆನ್ನಾಗಿ ರೈಡ್ ಆದರೆ ಸಾಕು. ಯಾಕೋ ಬೆಳಿಗ್ಗೆಯಿಂದನೂ ಮಿಸ್ ಹೊಡಿತದೆ ಲೈಟಾಗಿ. ನಮ್ದೇನು ತಪ್ಪಿಲ್ಲ ಗುರು, ಸುಮ್ಮನೆ ಸೈಲೆಂಟಾಗಿ ಸಿಗ್ನಲ್ ನಿಂತಿದ್ರು ಹಿಂದೆಯಿಂದ. ಅದೇನು ಅರ್ಜೆಂಟ್ ಆಗುತ್ತಿಲ್ಲ, ಗ್ಯಾಪ್ ಮೇಂಟೈನ್ ಮಾಡಲ್ಲ, ಏನಿಲ್ಲ, ನುಗ್ಗಿಬಿಡ್ತಾರೆ ಮುಂದ್ಗಡೆ. ನಾವು ಹೋದ್ರೆ ತಾನೆ ಅವ್ರಿಗೆ ಮುಂದೆ ಹೋಗೋಕ್ಕಾಗೋದು, ಅಷ್ಟೊಂದು ಪೇಷನ್ಸ್ ಇಲ್ವಾ? ನಾನು ಏನು ಜಗಳ ಮಾಡಲಿಲ್ಲ, ಬೆಳಗ್ಗೆ ಜಗಳ ಮಾಡ್ಕೊಂಡು ಹೋಗೋ ಮೂಡು ನನಗೂ ಇಲ್ಲ. ನನಗೂ 300+ ಕಿಲೋಮೀಟರ್ ರೈಡ್ ಇದೆ. ಅವನು ಏನು ಮಾತಾಡ್ತಿರ್ಲಿಲ್ಲ, ಅವನದು ಮಿಸ್ಟೇಕ್ ಅಂತ ಅವನಿಗೆ ಅರ್ಥ ಆಗಿದೆ. ಸೊ ಪರವಾಗಿಲ್ಲ, ಹೋಪ್ಫುಲ್ಲಿ ದೊಡ್ಡದಲ್ಲಾಗೋದೇನೋ ಚಿಕ್ಕದ್ರಲ್ಲಾಗಿದೆ ಅನ್ಕೊಬೇಕಷ್ಟೆ. ನನ್ನ ಗಾಡಿ ಆಗಿದ್ದಕ್ಕೆ ಪರವಾಗಿಲ್ಲ. ಬೇರೆ ಯಾರಿಗಾರು ನಾರ್ಮಲ್ ಆಗಿ ರನ್ನಿಂಗಲ್ಲಿ ಹೊಡೆದಿದ್ರೆ ಕಷ್ಟ ಆಗಿರೋದಲ್ವಾ. ಯಾರಿಗೆ ಅದೇ ಹೇಳೋದು ಅಷ್ಟೇ, ಈ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೆ ಹೇಳೋದೇ, 4 ವೀಲರ್ ಅವರು 2 ವೀಲರ್ ಅವ್ರನ್ನ ಸ್ವಲ್ಪ ನೋಡ್ಕೊಳ್ಳಿ ಓಡಿಸುವಾಗ. ಗಾಡಿ ಕಟ್ಟಾಗುತ್ತೋ ಇಲ್ವೋ ಅಂತ ನೋಡ್ಕೊಳ್ಳಿ. ಸುಮ್ಮನೆ ನುಗ್ಗಿಸಿದ್ರೆ ಪಾಪ 2 ವೀಲರ್ಗೆ ಎಷ್ಟು ಕಷ್ಟ ಆಗುತ್ತೆ ಅಂತ 2 ವೀಲರ್ ಓಡಿಸೋನ್ಗೆ ಮಾತ್ರ ಗೊತ್ತು. ಲೈಟಾಗಿ ಮೂಡೇ ಆಫ್ ಆಯ್ತು ಗುರು. ಬ್ರೇಕ್ಫಾಸ್ಟ್ ಪಾಯಿಂಟ್ ತುಮಕೂರು ರೋಡ್ ಕೆಳಗಡೆ ಕುಣಿಗಲ್ ಕ್ರಾಸ್ ಹತ್ರ ಇದ್ದೀನಿ. ಸೊ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ. ಏನಿದೆ ತಿಂಡಿ? ಇಡ್ಲಿ ಕೊಡಿ, ಇಡ್ಲಿ ಕೊಡಿ. ಓಕೆ, ಸೊ ಕುಣಿಗಲ್ ಹತ್ರ ಲೆಫ್ಟ್ ತಗೊಂಡು ಟೋಲ್ ರೋಡಲ್ಲಿ ಹೋಗ್ತಾ ಇದ್ದೀನಿ ಹಾಸನ ಕಡೆಗೆ. ಸೊ ನಮ್ಮ ಬ್ರೇಕ್ಫಾಸ್ಟ್ ಆಯಿತು. ತಟ್ಟೆ ಇಡ್ಲಿ 2, ಒಂದು ಕಾಫಿ ಕುಡಿದೆ, ಚೆನ್ನಾಗಿತ್ತು. ಬಿಸಿ ಬಿಸಿ ತಟ್ಟೆ ಇಡ್ಲಿ ಫ್ರೆಶ್ ಆಗಿ. ಇನ್ನು ಬೆಳಗ್ಗೆ ಯಾರು ಕಸ್ಟಮರ್ ಬಂದಿಲ್ಲ, ನಾನೇ ಫಸ್ಟ್ ಕಸ್ಟಮರ್ ಅನಿಸುತ್ತೆ. ಸೊ ಬಿಸಿ ಬಿಸಿ ಚೆನ್ನಾಗಿತ್ತು. ಅದಾದಮೇಲೆ ಒಂದು ಕಾಫಿ ಕುಡಿದೆ. ಸೊ ಇಲ್ಲಿಂದ ಲಾಂಗ್ ಸ್ಟ್ರೆಚ್ ಇರುತ್ತೆ, ಆಲ್ಮೋಸ್ಟು 283 ಕಿಲೋಮೀಟ್ರ್ ಇದೆ ಪುತ್ತೂರಿಗೆ. ಮನೆಗೆ ಅಲ್ಲಿಂದ ಮತ್ತೆ 10 ಕಿಲೋಮೀಟ್ರ್ ಇರುತ್ತೆ. ನಾನು ಬರೀ ಪುತ್ತೂರಿಗೆ ಮ್ಯಾಪ್ ಹಾಕಿದ್ದೀನಿ. ಸೊ ಇನ್ನೊಂದು 100 ಕಿಲೋಮೀಟ್ರು ಅಥವಾ ಒಂದು 70-80 ಕಿಲೋಮೀಟ್ರ್ ಹೋದ್ಮೇಲೆ ಒಂದು ಸ್ಟಾಪ್ ಕೊಡೋಣ, ಟೀ ಅಥವಾ ಕಾಫಿ ಸಮಥಿಂಗ್. ಒಂದು 3-4 ಬ್ರೇಕ್ಸ್ ತಗೊತೀನಿ ಮಿಡ್ಲಲ್ಲಿ. ಒಂದೇ ಸ್ಟ್ರೆಚ್ಚಲ್ಲೂ ಹೊಡಿಬೋದು, ನೋ ಪ್ರಾಬ್ಲಮ್, 300 ಕಿಲೋಮೀಟರ್ಸ್. ಬಟ್ ಸುಮ್ಮನೆ ಯಾಕೆ, ಲೈಟಾಗಿ ಮಳೆ ಬರ್ತಾಯಿದೆ, ಚಳಿನೂ ಆಗ್ತಾಯಿದೆ, ಅಲ್ಲಲ್ಲಿ ಕಾಫಿನೋ ಟೀನೋ ಕುಡ್ಕೊಂಡು ಆರಾಮಾಗಿ ಹೋಗೋಣ, ಅರ್ಜೆಂಟ್ ಏನಿಲ್ಲ. ಬಟ್ ಈವ್ನಿಂಗ್ 4 o'clock ಒಂದು ಫಂಕ್ಷನ್ ಇತ್ತು, ದಸರಾದು ಟೈಗರ್ ಡ್ಯಾನ್ಸ್. ಸೊ ತುಂಬ ಜನ ರೈಡರ್ಸು ಈ ರೂಟಲ್ಲಿ ರೈಡ್ ಮಾಡ್ತಾ ಇರ್ತಾರೆ. ಸೊ ಬ್ರೇಕ್ಫಾಸ್ಟ್ ಸ್ಟಾಪ್ ಆದಮೇಲೆ ಒಂದು 80 ಕಿಲೋಮೀಟರ್ ಬಂದು ಒಂದು ಸ್ಟಾಪ್ ತಗೊಂಡೆ, ಕಾಫಿ ಬ್ರೇಕ್ ಅಂತ. ಒಂದು ಬಿಸಿ ಬಿಸಿ ಕಾಫಿ ಕುಡಿದೆ. ಸಖತ್ತು ವಿಂಡ್ ಬ್ಲಾಸ್ಟ್ ಇದೆ, ಅಂದರೆ ಗಾಳಿ ಜಾಸ್ತಿ ಇದೆ. ಸೊ ಇಲ್ಲಿಂದ ಪುತ್ತೂರಿಗೆ 194 ಕಿಲೋಮೀಟರ್ ತೋರಿಸ್ತಾ ಇದೆ. ಸೊ ರೀಚಿಂಗ್ ಟೈಮ್ 2:57, ಅಂದರೆ 3 ಗಂಟೆ ತೋರಿಸ್ತಾ ಇದೆ. 3 ಗಂಟೆ ಅಷ್ಟೊತ್ತಿಗೆ ರೀಚ್ ಆಗುತ್ತೆ ಅನ್ನೋದು. ಆಫ್ಟರ್ನೂನ್ 3 o'clock ನೋಡೋಣ. ಬೇಗ ಅಂತೂ ರೀಚ್ ಆಗಲ್ಲ, ಯಾಕಂದರೆ ಊಟಕ್ಕೂ ನಿಲ್ಲಿಸ್ಬೇಕೆಲ್ಲಾದರೂ. ಸೊ 3-3:30 ಅಷ್ಟೊತ್ತಿಗೆ ಮನೆ ರೀಚ್ ಆಗುವಂಥ ಲಕ್ಷಣಗಳು ಇದೆ. ಟೈಮ್ ಇವಾಗ 12:30. ನಾವು ಸಕಲೇಶ್ಪುರ ತಲುಪಿದೆ, 12:30 ಆಯಿತು ಟೈಮು. ಮತ್ತೆಲ್ಲೂ ಬ್ರೇಕ್ ತಗೊಂಡಿಲ್ಲ, ಒಂದು 2 ಕಡೆ ಟೀ ಬ್ರೇಕ್ ತಗೊಂಡಿದ್ದೇನೆ ಅಷ್ಟೇ. ಸೊ 12:30 ಅಂದರೆ ಇಲ್ಲಿ ಊಟ ಮಾಡ್ಕೊಂಡೇ ಹೋಗೋಣ, ಯಾಕೆಂದರೆ ಬೆಳಿಗ್ಗೆ ತಿಂದಿರೋ 2 ಇಡ್ಲಿ ಎಲ್ಲೋಗಿದೆ ಅಂತಿಲ್ಲ. ಫುಲ್ ಹಸುವಾಗ್ತಿದೆ, ಹೊಟ್ಟೆ ಚುರುಗುಡ್ತಾ ಇದೆ. ಸೊ ಇಲ್ಲಿಂದ ಸಕಲೇಶ್ಪುರದಿಂದ ನಮ್ಮ ಮನೆಗೆ 103 ಕಿಲೋಮೀಟ್ರ್ ತೋರಿಸ್ತಾ ಇದೆ ಪುತ್ತೂರಿಗೆ. ಸೊ 103 ಅಂದರೆ 113 ಕಿಲೋಮೀಟ್ರ್ ಆಗುತ್ತೆ ನಮ್ಮ ಮನೆಗೆ. ಬಟ್ ಸಕಲೇಶ್ಪುರಕ್ಕಿಂತ ಒಂದು 10-15 ಕಿಲೋಮೀಟ್ರ್ ಹಿಂದೆನೂ ರೋಡ್ ಏನೂ ಚೆನ್ನಾಗಿಲ್ಲ. ಸಕಲೇಶ್ಪುರ ಸಿಟಿ ಬಿಟ್ಟು ಮುಂದಕ್ಕೂ ಹಾಗೆ, ಅದು ರೋಡೂ ಏನು ಅಂದರೆ ಏನೂ ಚೆನ್ನಾಗಿಲ್ಲ. ಅಂದರೆ ಘಾಟ್ ರೋಡ್ಸು ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಈ ಕಡೆಯಿಂದ ಘಾಟಿ ಇಳಿಯೋ ಟೈಮಲ್ಲಿ ರೋಡ್ ಏನೂ ಚೆನ್ನಾಗಿಲ್ಲ. ತೋರಿಸ್ತೀನಿ ರೋಡ್ ಹೆಂಗಿದೆ ಅಂತ. ಬ್ರಿಡ್ಜ್ ನೋಡಿ ಸಖತ್ತಾಗಿದೆ, ಬ್ರಿಡ್ಜ್ ಓಲ್ಡ್ ಬ್ರಿಡ್ಜು, ಪಕ್ಕದಲ್ಲಿ ನದಿ ಇದೆ, ಆ ಕಡೆ ದೇವಸ್ಥಾನ ಇದೆ.
ಇರಲಿಲ್ಲ. ಸೊ ಇಲ್ಲಿ ಅಗೈನ್ ಮಳೆ ಸ್ಟಾರ್ಟ್ ಆಯಿತು. ದಿಸ್ ಈಸ್ ಸಕಲೇಶ್ಪುರ ಸಿಟಿ. ನಾವೀಗ ಸಕಲೇಶ್ಪುರ ಸಿಟಿ ಎಂಟ್ರ್ ಆಗ್ತಾ ಇದ್ದೇವೆ. ಸೊ ಆರಾಮಾಗಿ ಕೂತ್ಕೊಂಡು ಊಟ ಮಾಡೋವಂಥ ಹೋಟೆಲ್ ಬೇಕು. ಗಾಡಿನೂ ಪಾರ್ಕ್ ಮಾಡಿದ್ರೆ ನಮಗೆ ಕಾಣಿಸ್ಬೇಕು ಗಾಡಿ ಪಾರ್ಕ್ ಮಾಡಿರೋದು, ಯಾಕೆಂದರೆ ಬ್ಯಾಗು ಎಲ್ಲ ಇರುತ್ತಲ್ವಾ. ಸೊ ಸೇಫರ್ ಸೈಡು ಗಾಡಿ ಕಾಣಿಸೋ ಥರ ಇರೋ ಹೋಟೆಲ್ ಅಂದರೆ ಸಿಟಿ ಮಿಡ್ಲಲ್ಲಿ ನಿಲ್ಲಿಸಲ್ಲ, ಸ್ವಲ್ಪ ಮುಂದೆ ಹೋಗೋಣ ನೋಡೋಣ. ಬಟ್ ಸಿಟಿ ಮಿಡ್ಲಲ್ಲಿ ಫ್ರೆಶ್ ಆಗಿ ನಾನ್ ವೆಜ್ ಊಟ ಸಿಗುತ್ತೆ. ಇವಾಗ ನಾವು ಊಟ ಮಾಡೋದು ಫ್ರೆಶ್ ನಾನ್ ವೆಜ್ ಊಟ. ಸಿಟಿಯಲ್ಲಿ ಪಾರ್ಕಿಂಗ್ ಸರಿ ಇಲ್ಲ, ಸ್ವಲ್ಪ ಮುಂದೆ ಹೋಗೋಣ ಚೆನ್ನಾಗಿರೋ ಹೋಟೆಲ್ ಸಿಗುತ್ತೆ ಅಂತ ಮುಂದೆ ಬಂದೆ. ಇದು ಪ್ರತಿ ಸಲ ಹಿಂಗೆ ಆಗುತ್ತೆ, ಮುಂದೆ ಚೆನ್ನಾಗಿರುತ್ತೆ ನೋಡೋಣ ಅಂತ ಮುಂದೆ ಬಂದು ಕೊನೆಗೆ ಅದೂ ಇಲ್ಲ ಇದೂ ಇಲ್ಲ. ಇವಾಗ ಹಂಗೆ ಆಯಿತು, ಸಿಟಿ ಬಿಟ್ಟು ಘಾಟ್ ರೋಡ್ ಇಳೀತಾ ಇದ್ದೀನಿ. ಇವಾಗ ಇಲ್ಲಿ ಯಾವುದು ಹೋಟೆಲ್ ಸಿಗ್ತಾ ಇಲ್ಲ. ಅಲ್ಲಿದ್ದೆಲ್ಲ ಬಿಟ್ಬಿಟ್ಟು ಬಂದೆ. ಇಲ್ಲಿ ಸಿಗೋದೆಲ್ಲ ಶುದ್ಧ ಸಸ್ಯಾಹಾರಿ ಅಂತ ವೆಜ್ ಬೋರ್ಡ್ ಹಾಕ್ಕೊಂಡಿದ್ದಾರೆ. ಇಷ್ಟು ದೂರ ಬಂದು ವೆಜ್ ತಿನ್ಕೊಂಡು ಹೋಗೋದು ಚೆನ್ನಾಗಿರಲ್ಲ. ಅಯ್ಯಪ್ಪ ಏನು ರೋಡಪ್ಪ ಇದು. ಅಲ್ಲ, ಇದು ರಿಪೇರಿ ಆಗೋದು ಯಾವಾಗ ಗುರು? 1 ವರ್ಷ ಹಿಂದೆ ಬಂದಾಗೂ ಹಿಂಗೆ ಇತ್ತು, ಫಸ್ಟ್ ವರ್ಷ ಬಂದಾಗೂ ಹಿಂಗೆ ಇತ್ತು, 2 ವರ್ಷದಿಂದನೂ ಹಿಂಗೆ ಇದೆ. ಅದಕ್ಕಿಂತ ಎಷ್ಟು ವರ್ಷ ಮುಂಚೆಯಿಂದ ಹಿಂಗೆ ಇದೆ ಅಂತ ಗೊತ್ತಿಲ್ಲ. ನಾನು 2 ವರ್ಷದಿಂದ ಗಾಡಿ ಓಡಿಸ್ತಿದ್ದೀನಿ, ಹಂಗೆ ಐತೆ ಗುರು ರೋಡು. ಅಯ್ಯೋ, ಹೊಳೆಯಲ್ಲಿ ಇಂಥ ಗುಂಡಿಗಳಿರ್ತಾವೋ ಗೊತ್ತಿಲ್ಲ, ರೋಡಲ್ಲಿ ಎಂಥ ಗುಂಡಿಗಳಿದಾವೆ ನೋಡಿ. ಅಯ್ಯಪ್ಪ, ಮಳೆನೂ ಸ್ಟಾರ್ಟ್ ಆಯಿತು ಲೈಟಾಗಿ. ಮಳೆ ಬರುವ ಹಾಗಿದೆ. ಹೃದಯದಲ್ಲಿ ಸೊ ಊಟಕ್ಕೆ ಯಾವ ಪ್ಲೇಸು ಸಿಕ್ಕಿಲ್ಲ. ಇಲ್ಲೊಂದು ಸಕಲೇಶ್ಪುರ ಇನ್ನು ಸ್ವಲ್ಪ ಮುಂದೆ ಬಂದರೆ ಇಲ್ಲೊಂದು ಫಾಲ್ಸ್ ಇದೆ ಗುರು, ಎಲ್ಲರೂ ಆಟ ಆಡ್ತಾ ಇದ್ದಾರೆ. ಫಾಲ್ಸ್ ಚೆನ್ನಾಗಿದೆ. ನಾವು ನೀರಿಗೆಲ್ಲ ಇಳಿಯಲ್ಲ, ದೂರದಿಂದ ಶೂಟ್ ಮಾಡ್ಕೊಂಡು ಹೋಗ್ತಿರೋದೆ ಅಷ್ಟೇ. ಲೈಟ್ ಗಂಜಿ ಇರೋದು ಕೊಡಿ. ಶಿರಾಡಿ ಘಾಟ್ ಒಂದು ಝಲಕ್. ಗಾಡಿನೂ ಶೇಕ್, ಗಾಡಿಗಿಂತ ಜಾಸ್ತಿ ಬಾಡಿನೂ ಶೇಕ್ ಬಾಬಾ ಶೇಕ್. ಅಯ್ಯಪ್ಪ, ಆದರೆ ಈ ರೋಡಲ್ಲಿ ಎಲ್ಲರೂ ಸ್ಲೋ ಆಗಿ ಹೋಗ್ತಾರೆ. KSRTC ರೆಡ್ ಬಸ್ ಮಾತ್ರ ಗಡ ಅಂತ ಹೋಗ್ತಾನೇ ಇರ್ತಾರೆ. ಅದೇನು ಕಾನ್ಫಿಡೆನ್ಸ್ ಅವರಿಗೆ, ಗಾಡಿ ಏನು ಡ್ಯಾಮೇಜ್ ಆಗಲ್ವಾ? ಇಲ್ಲಿ ಮಳೆ ಸ್ವಲ್ಪ ಜಾಸ್ತಿ ಆಯ್ತಲ್ಲ, ಕ್ಯಾಮ್ರಾ ವೆಟ್ ಆಗ್ತಿದ್ಯಾ? ಆಗಬೇಡ. ಬಟ್ ವೆದರ್ ಮಾತ್ರ ಸೈಕಾಗಿದೆ, ಸಕ್ಕತ್ತಾಗಿದೆ. ಕೂಲಾಗಿ ಫುಲ್ ಸೈಡಲ್ಲೆಲ್ಲ ಮಿಸ್ಟ್ ಥರ ಇದೆ, ಅಂದರೆ ಮಂಜು ಕವಿದ ವಾತಾವರಣ. ಸಕಲೇಶ್ಪುರ ಒಂದು ರೀತಿಯ ಮಂಜಿನ ನಗರಿ ಅಲ್ವಾ, ಲೈಟಾಗಿ. ಮಡಿಕೇರಿ ಬಿಟ್ಟರೆ ನೆಕ್ಸ್ಟು ಸಕಲೇಶ್ಪುರನೇ ಚಳಿ. ಮತ್ತು ಮಡಿಕೇರಿ, ಸಕಲೇಶ್ಪುರ, ಚಿಕ್ಕಮಂಗ್ಳೂರು, ಇದು ಮೂರೂ ಒಂದೇ ರೀತಿಯಾದ ವೆದರನ್ನು ಇರುವಂಥ ಒಂದು ಊರುಗಳು. ಅಂದರೆ ನೀವು ಟ್ರಿಪ್ ಮಾಡಬೇಕು ಅಂದರೆ ಅಥವಾ ಟ್ರಾವೆಲಿಂಗ್ ಪ್ಲೇಸಸ್ಸು ಸಖತ್ತಾಗಿರುತ್ತೆ. ನೋಡೋಕ್ಕೆ ಒಂದೊಂದು ಕಡೆಯಲ್ಲಿ ಪ್ಲೇಸಸ್ ಇದೆ, ಒಂದೊಂದು ಕಡೆಯಲ್ಲಿ ಇಲ್ಲ. ಬಟ್ ನಿಮಗೆ ಸ್ಟೇ ಮಾಡಬೇಕು ಅಥವಾ ನೇಚರ್ನ ಎಂಜಾಯ್ ಮಾಡಬೇಕು ಅಂದಾಗ ಈ 3 ಊರುಗಳು ಸಖತ್ತಾಗಿರ್ತದೆ. ಇದೊಂದು ಸ್ಪಾಟ್ ಬಂದು ನೋಡಿ. ಇಲ್ಲೊಂದು ಸಲ ನಾನು ಸ್ಟಾಪ್ ಮಾಡಿದ್ದೆ, ರಿಟರ್ನ್ ಮನೆಯಿಂದ ಬೆಂಗಳೂರಿಗೆ ಹೋಗುವಾಗ. ಟೀ ಎಲ್ಲ ಕುಡ್ದಿದ್ದೆ. ಇಲ್ಲಿ ಫೋಟೋಸ್ ಕೂಡ ಹಾಕಿದ್ದೆ. ಸ್ವಲ್ಪ ಮುಂದೆ 4-5 ಕಿಲೋಮೀಟ್ರ್ ಹೋದರೆ ಹೋಟೆಲ್ ಸಿಗುತ್ತೆ ಅಂತ ಹೇಳಿದ್ದಾರೆ.
ನೋಡೋಣ. ಈ ಡ್ಯಾಮೇಜ್ ರೋಡ್ ಕೂಡ 4-5 ಕಿಲೋಮೀಟ್ರ್ ಇದೆ. ಮೇ ಬಿ ಆ ರೋಡ್ ಚೆನ್ನಾಗಿರೋ ರೋಡ್ ಸ್ಟಾರ್ಟ್ ಆದ ತಕ್ಷಣ ಅಲ್ಲೇ ಮೇ ಬಿ ಹೋಟೆಲ್ಸ್ ಇರ್ಬೋದು, ನೋಡೋಣ. ಸೊ ಅಲ್ಲೇ ಊಟ ಮಾಡೋಣ, ಇಲ್ಲ ಅಂದರೆ ಡೈರೆಕ್ಟಾಗಿ ಮನೆಗೆ ಹೋಗೋದು ಬೆಟ್ರಾ ಅಂತ ಅನ್ನಿಸ್ತದೆ. ನೋಡೋಣ, ಎಲ್ಲೂ ಹೋಟೆಲ್ ಚೆನ್ನಾಗಿ ಸಿಕ್ಕಿಲ್ಲ ಅಂದರೆ ಡೈರೆಕ್ಟ್ ಮನೆಗೆ ಹೋಗ್ಬಿಡ್ತೀನಿ. ಸುಮ್ಮನೆ ಔಟ್ಸೈಡ್ ಯಾಕೆ ಊಟ ಮಾಡೋದಲ್ವಾ. ಇಲ್ಲೊಂದು ಸ್ಮಾಲ್ ಹೋಟೆಲ್ ಸಿಕ್ತು, ನೋಡೋಣ ಏನಿದೆ ಅಂತ. ಅಣ್ಣ ಅದೊಂದು ಕಜ್ಪ, ಅದೊಂದು ಚಿಕನ್ ಮಸಾಲ ಉಂಟು, ಮೀನು ಫ್ರೈ ಉಂಟು. ಹಾಂ ಹೌದು, ಓಕೆ. ಮೀನು ಫ್ರೈ ಕೊರಲೆ ಐಕಿತ್ತೆ ಪರೋಟಾಗ ಕಜ್ಪು. ಹಾಂ ಓಕೆ. ಸಿಕ್ಕಾಬಟ್ಟೆ ಹಸಿವಾಗಿತ್ತು. ಒಂದು ಮಾರಣಹಳ್ಳಿ ಹತ್ರ ಸಕಲೇಶ್ವರ ಹತ್ರ ಇದ್ದೀನಿ. ಫಿಶ್ ಫ್ರೈ ಟ್ರೈ ಮಾಡೋಣ, ಆಮೇಲೆ ಪರೋಟ ಟ್ರೈ ಮಾಡೋಣ. ಸಿಕ್ಕಾಬಟ್ಟೆ ಹಸುವಾಗಿದೆ ಗುರು, ಹಸುವಾಗಿದೆ. ಬೈಕ್ ಅಲ್ಲಿ ಪಾರ್ಕ್ ಆಗಿದೆ. ಬಿಸಿರು ಕೊಡಿ. ಅಲ್ಲ ಡಿಸ್ಕೋ. ಒಳ್ಳೆ ಊಟ ಒಂದು ಆಯಿತು. 2 ಪರೋಟ, ಹಾಫ್ ರೈಸು, ವೈಟ್ ರೈಸು, ಒಂದು ಡಿಸ್ಕೋ ಮೀನು ಫ್ರೈ, ಫಿಶ್ ಫ್ರೈ. ಸೊ ಇನ್ನು 77 ಕಿಲೋಮೀಟರ್ ಇದೆ ಪುತ್ತೂರಿಗೆ. ಲೈಟಾಗಿ ಮಳೆ ಹಾಗೆ ಬರ್ತಾ ಇದೆ. ಇಲ್ಲಿಂದ ರೋಡ್ ಚೆನ್ನಾಗಿದೆ, ಪರವಾಗಿಲ್ಲ. ಅಂದರೆ ಸ್ವಲ್ಪ ಸ್ಪೀಡ್ ಬ್ರೇಕರ್ಸ್ ಜಾಸ್ತಿ ಇರುತ್ತೆ ಅಲ್ಲಲ್ಲಿ, ಮಿಕ್ಕಿದ್ದೇನು ಪ್ರಾಬ್ಲಮ್ ಇಲ್ಲ. ಸ್ಪೀಡ್ ಬ್ರೇಕರ್ಸ್ ಯಾಕೆ ಅಂದರೆ ತುಂಬ ಹೆವಿ ವೆಹಿಕಲ್ಸ್ ಹೋಗುತ್ತೆ ಇದರಲ್ಲಿ, ಲಾರಿ, ಬಸ್ಸು. ಹೈಯೆಸ್ಟ್ ಅಂದರೆ ಲಾರಿಗಳು ಹೋಗ್ತವೆ ಈ ರೋಡಲ್ಲಿ. ಸೊ ಮೀನು ಸಖತ್ತಾಗಿತ್ತು, ಡಿಸ್ಕೋ ಮೀನು ಅಂತ. ಅವರು ಆ್ಯಕ್ಚುಲಿ 80 ರುಪೀಸ್ ಹಾಕಿದ್ರು, ನಾನೇನೋ ಜಾಸ್ತಿ ಆಗುತ್ತೆ ಅಂದ್ಕೊಂಡೆ. ಓನ್ಲಿ 80 ರುಪೀಸ್ ಫಿಶ್ ಫ್ರೈ, ಚೆನ್ನಾಗಿತ್ತು. ಎಲ್ಲ ಸೇರಿ 130 ರುಪೀಸ್, ರೀಸನೇಬಲ್ ಪ್ರೈಸ್ ವಿತ್ ಸ್ಟಮಕ್ ಫುಲ್. ಸಿಕ್ಕಾಬಟ್ಟೆ ಲ್ಯಾಂಡ್ ಸ್ಲೈಡ್ ಆಗ್ತಾಯಿದ್ವಿ ಈ ಊರಲ್ಲಿ. ಸೊ ಹಾಗಾಗಿ ಈ ರೋಡಲ್ಲಿ ವೆಹಿಕಲ್ಗಳು ಹೋಗ್ತಿರ್ಲಿಲ್ಲ. ಹಾಗಾಗಿ ಅವ್ರಿಗೆ ಪಾಪ ಬಿಸ್ನೆಸ್ ಆಗದೆ ಅವರು ಎಲ್ಲನೂ ಕ್ಲೋಸ್ ಮಾಡೋ ಪರಿಸ್ಥಿತಿಯಲ್ಲಿ ಬಂದಿದೆ. ಸೊ ಹಾಗಾಗಿ ಆಲ್ಮೋಸ್ಟ್ ಹೋಟೆಲ್ಗಳು ತುಂಬ ಕ್ಲೋಸ್ ಇದ್ದಾವೆ ಇಲ್ಲಿ. ಸೊ ಈ ಥರ ಲೈಟಾಗಿ ಮಳೆ ಇರೋದ್ರಿಂದ ನಮಗೊಂದು ಅಲ್ಲೊಂದು ವಾಟರ್ಫಾಲ್ ನೋಡಿದ್ರಲ್ವ, ಅದೇ ಥರ ಇನ್ನೊಂದೆರಡು ಈ ರೋಡಲ್ಲೇ ವಾಟರ್ಫಾಲ್ ಸಿಗುತ್ತೆ ನಮಗೆ. ಮೇ ಬಿ ಮಳೆ ನಿನ್ನೆ ನೈಟ್ ಬಂದಿದೆ ಅಂತೆ ಚೆನ್ನಾಗಿ, ಹಾಗಾಗಿ ನೀರಿರ್ಬೋದು. ನೋಡೋಣ, ನೀರಿದ್ದರೆ ನೋಡೋಕ್ಕೆ ಸಿಗುತ್ತೆ, ಇಲ್ಲಾಂದರೆ ಡೈರೆಕ್ಟಾಗಿ ಹೋಗೋಣ. ನೀರಿದ್ದರೆ ಸ್ಟಾಪ್ ಮಾಡ್ತೀನಿ. ಸೊ ಕಾಡಾನೆಗಳ ಓಡಾಟ ಇದೆ ಅಂತ ಬೋರ್ಡ್ ಹಾಕಿದ್ದಾರೆ, ಕೇರ್ಫುಲ್ಲಾಗಿ ಹೋಗಿ ಅಂತ. ಸೊ ಇಲ್ಲಿ ನಮ್ಮ ಸೂಸು ಸ್ಟಾಪ್. ಸೊ ಇಲ್ಲಿ ಲೀಚಸ್ ಇದೆಯಾ ಏನೂ ಗೊತ್ತಿಲ್ಲ, ಮನೆಗೆ ಹೋಗಿ ನೋಡಬೇಕು ಲೀಚಸ್ ಇತ್ತಾ ಏನು ಎಂಥ ಕತೆ ಅಂತ. ನಡಿ ಹೋಗೋಣ. ನಿಮಗೆ ನಾನು ಸ್ವಲ್ಪ ಮುಂದೆ ಸಿಗ್ತೀನಿ ಎಲ್ಲಾದರೂ. ತುಂಬ ಹಳೆ ಬ್ರಿಡ್ಜು, ಇನ್ನೂ ಸ್ಟ್ರಾಂಗ್ ಆಗಿದೆಯಾ? ಎಷ್ಟು ವರ್ಷ ಆಯಿತು ನೋಡಿ. ಇಲ್ಲೊಂದು ಸ್ಮಾಲ್ ಫಾಲ್ಸ್ ಥರ ಹೋಗ್ತಾ ಇದೆ ನೀರು, ಫ್ರೆಶ್ ವಾಟರ್. ಅಯ್ಯಪ್ಪ, ಈ ಥರದ್ದು 2-3 ಸಿಗುತ್ತೆ. ಹಿಂದೆ ಪಾಸ್ ಆಯಿತೋ ಏನು ಅಂತ ಗೊತ್ತಿಲ್ಲ. ಫಾಲ್ಸ್ ಬಂತು ನೋಡಿ, ಇಲ್ಲೇ ಇದೆ ಫಾಲ್ಸ್. ಬಟ್ ನಾವು ಹೋಗೋಣ, ಲೇಟ್ ಆಯಿತು. ಅಯ್ಯಪ್ಪ,
ಅಂತೂ ಇಂತೂ 4 o'clock ಮನೆಗೆ ರೀಚ್ ಆದೆ. 4:15 ಆಗಿದೆ ಅನಿಸುತ್ತೆ. ಯಾಕೆಂದರೆ ಸ್ವಲ್ಪ ಅಲ್ಲಲ್ಲಿ ಬ್ರೇಕ್ ತೊಗೊಂಡಿದ್ದೆ, ಊಟಕ್ಕೆ ಸ್ವಲ್ಪ ಹೊತ್ತು ಜಾಸ್ತಿ ಹೊತ್ತು ನಿಲ್ಲಿಸಿದ್ದೆ. ಸೊ ಫೈನಲಿ ವಿ ರೀಚ್ಡ್ ಹೋಮ್ ಸೇಫ್ಲಿ. ಒಂದು ಇಂಪಾರ್ಟೆಂಟ್ ಪ್ರೋಗ್ರಾಮ್ಗೆ ಹೋಗ್ತಾ ಇದ್ದೀನಿ. ಸೊ ಇದೇನು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಈ ವಿಡಿಯೋನ ಇಲ್ಲಿ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನನ್ನು ಹೊಡಿರಿ. ಸೊ ಎಲ್ಲ ವಿಡಿಯೋ ಅಪ್ಕಮಿಂಗ್ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.